ರಾಜ್ಯದ ಶಾಲೆಗಳಲ್ಲಿ ಇರುವಂತಹ ಶಿಕ್ಷಕರ ಕೊರತೆಯನ್ನ ನಿವಾರಿಸುವಂತ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲಿ 13,500 ಶಿಕ್ಷಕರನ್ನ ನೇಮಕ ಮಾಡಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿ ಕೆಲವು ಕಾನೂನು ತೊಡಕುಗಳು ಇದ್ದು ಅವುಗಳನ್ನೆಲ್ಲ ನಿವಾರಿಸಿಕೊಂಡು ನೇಮಕಾತಿ ಮಾಡಲಾಗುವುದು ಎಂದರು. ಶಿಕ್ಷಕರ ವರ್ಗಾವಣೆಗೆ ಸಂಬಂಧಿಸಿ ಈಗಾಗಲೇ 25,000 ಮಂದಿಯ ಕೌನ್ಸಿಲಿಂಗ್ ನಡೆಸಲಾಗಿದೆ. ಇನ್ನೂ ಪ್ರಕ್ರಿಯೆ ಮುಂದುವರಿಯುತ್ತಾ ಇದ್ದು ಜುಲೈ 31ರ ಒಳಗೆ ಮುಕ್ತಾಯವಾಗಲಿದೆ. ಶಿಕ್ಷಣ ಇಲಾಖೆಯು ಅರಣ್ಯ ಇಲಾಖೆಯ ಸಹಯೋಗದಲ್ಲಿ 50 ಲಕ್ಷ ಸಸಿಗಳನ್ನ ಮಕ್ಕಳ ಕೈಯಿಂದ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮಕ್ಕಳ ಪುಸ್ತಕದ ಹೊರೆ ಕಡಿಮೆ ಮಾಡಲು ತಜ್ಞರ ಸಹಕಾರದಿಂದ ಪ್ರಕ್ರಿಯೆ ನಡೀತಾ ಇದೆ. ಪಠ್ಯ ಪುಸ್ತಕ ಪರಿಷ್ಕರಣೆ ಮುಕ್ತಾಯಗೊಂಡಿದೆ. ಮಕ್ಕಳ ಉತ್ತಮ ಭವಿಷ್ಯದ ಹಿತದೃಷ್ಟಿಯಿಂದ ಯೋಗ್ಯವಾದ ತೀರ್ಮಾನವನ್ನು ಕೈಗೊಳ್ತಾ ಇದ್ದೇವೆ. ವಾರ್ಷಿಕ ಪರೀಕ್ಷೆಯಲ್ಲಿ ಆಂತರಿಕ ಮೌಲ್ಯಮಾಪನಕ್ಕೆ 20 ಅಂಕ ನೀಡಲು ನಿರ್ಧಾರವನ್ನ ಮಾಡಲಾಗಿದೆ ಎಂದು ಮಧು ಬಂಗಾರಪ್ಪ ವಿವರಿಸಿದರು. ರಾಜ್ಯದ 1/3 ಆಫ್ ಮ್ಯಾನ್ ಪವರ್ ಅಂತ ಏನ್ ಹೇಳ್ತೀವಿ, ಟೀಚರ್ಸ್ ಎಲ್ಲರೂ ಸೇರಿ ಸರ್ಕಾರಿ ನೌಕರರಲ್ಲಿ ಅದರ 1/3 ಬರೀ ನನ್ನ ಡಿಪಾರ್ಟ್ಮೆಂಟೇ ಬರ್ತದೆ. ಹೆಚ್ಚು ಶಿಕ್ಷಕರು ಇರ್ತಕ್ಕಂಥದ್ದು ಸುಮಾರು 1,20,00,000 ಮಕ್ಕಳು ಬರ್ತಾರೆ. ಪ್ರೈವೇಟು, ಅನುದಾನಿತ ಹಾಗೂ ಸರ್ಕಾರಿ ಶಾಲೆಗಳನ್ನು ತಗೊಂಡಾಗ 25,000 ಮೇಲೆ ಇವತ್ತು ಟ್ರಾನ್ಸ್ಫರ್ಸ್ ಆಗಿದೆ ಟೀಚರ್ಸ್. 25,000 ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 2 ಲಕ್ಷ ಚಿಲ್ಡ್ರೆ ಟೀಚರ್ಸ್ ಇದೆ. ಇದು ದಾಖಲೆ, ಯಾಕೆಂದ್ರೆ 25,000 ಅಷ್ಟು ಈಸಿಯಲ್ಲ ಹ್ಯಾಂಡಲ್ ಮಾಡೋದು. ಬಹಳ ಅಲ್ಪ ಅವಧಿಯಲ್ಲೇ ನಾವು ಮುಗಿಸಿದ್ವಿ. ಮುಂದಿನ ವರ್ಷ ಬದಲಾವಣೆಯನ್ನ ಮಕ್ಕಳಿಗೆ ಅನುಕೂಲ ಆದ ರೀತಿಯಲ್ಲಿ, ಕಲಿಕೆಗೂ ಅನುಕೂಲ ಆಗಬೇಕು, ತಿಳುವಳಿಕೆಗೂ ಕಂಫರ್ಟಬಲ್ ಆಗಿರಬೇಕು, ಏನು ಕಲಿಬೇಕು ಅನ್ನೋದು ಕೂಡ ತಜ್ಞರನ್ನ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ನಮ್ಮ ಲ್ಯಾಂಗ್ವೇಜ್ ಕನ್ನಡ ಕಂಪಲ್ಸರಿ ಇದ್ದೇ ಇರ್ತದೆ. ಸೆಕೆಂಡ್ ಲ್ಯಾಂಗ್ವೇಜ್, ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ನಮ್ದು ಏನು ಕಲಿಕೆಯಲ್ಲಿದೆ ಅದನ್ನ ನಾವು ಮಾಡ್ತೀವಿ. ಅದನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ. ನಮ್ಮ ಟಾರ್ಗೆಟ್ ಇಸ್ ಸರ್ಕಾರದ ಶಾಲೆಗಳಲ್ಲಿ ನಮ್ಮ ಬಡವರು ಅಂತ ಹೇಳೋದಕ್ಕೆ ಹೋಗಲ್ಲ, ಬುದ್ಧಿವಂತರು ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅಂತಕ್ಕಂಥದ್ದು ಏನು ನಮ್ಮ ಟಾರ್ಗೆಟ್ ಇದೆ, ಗುರಿ ಇದೆ, ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು. ಏನಾಗುತ್ತೆ, ಮಕ್ಕಳಿಗೆ ಅಂಗನವಾಡಿಯಿಂದ ಹಳ್ಳಿ ಕಡೆಯಲ್ಲಿ ಸ್ಟ್ರೈಟ್ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದ್ಬಿಡ್ತಾರೆ. ಅದು ದೊಡ್ಡ ಗ್ಯಾಪ್ ಇದೆ ಅಲ್ಲಿ. ಆ ಕಲಿಕೆಯಲ್ಲಿ ಬಹಳ ಡಿಫ್ರೆನ್ಸ್ ಇದೆ. ಅವರಿಗೆ ನಮ್ಮ ಮಕ್ಕಳು ಕೂಡ LKG UKG ಹೋದ್ರು ಅನ್ನೋದು ಭಾವನೆ ಬಂದಾಗ 1ನೇ ಕ್ಲಾಸಿಗೆ ಈಸಿ ಆಗ್ಬಿಡುತ್ತೆ. ಅದೇ ತರ ನವೋದಯ ಮತ್ತೆ KPSC ಇದೆಲ್ಲ ಏನಿದಾವೆ ಅದನ್ನ ಜಾಸ್ತಿ ಮಾಡ್ಬೇಕಂತ ನಾನು ಸೊ ಅದಕ್ಕೆ ಒಳ್ಳೆ ಗೌರ್ಮೆಂಟ್ ಶಾಲೆನೇ ನಮ್ಮ ಟಾರ್ಗೆಟ್. ನಮ್ದು ಇನ್ನೇನಿಲ್ಲ, ನಾವು ಬೇರೆಯವ್ರ ವಿರುದ್ಧ ಆಗ್ಲಿ ಏನೂ ಇಲ್ಲ. ನಮ್ಮ ಉದ್ದೇಶ ಇಷ್ಟೇ, ಸರ್ಕಾರಿ ಶಾಲೆಗಳು ಚೆನ್ನಾಗಾಗಬೇಕು, ಚೆನ್ನಾಗಿ ಕಲಿಕೆ ಆಗಬೇಕು. ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದನ್ನ ಹಂತವಾಗಿ ಎಲ್ಲ ಯಾವುದೇ ಸರ್ಕಾರದವರು ಆಗಲಿ ಒಂದೇ ಸತಿಗೆ ಮಾಡೋದಿಲ್ಲ. ಆಮೇಲೆ ನಾವು ಇಂಟ್ರಿಮ್ ಬಜೆಟ್ ಬೇರೆ ಮಾಡಿದ್ದು, ಇದನ್ನೆಲ್ಲ ಏನು ಮಾಡ್ಕೊಂಡು ಬಂದಿದ್ದೀವಿ. ಮೋಸ್ಟ್ಲಿ ಅದು ನಾವು ಇದೆಲ್ಲ ನಾರಾಯಣ ಗುರುಗಳ ನಿಗಮ ಮತ್ತೆ ಈ ಕಡೆ ಭಾಗದಲ್ಲಿ, ಯಾಕಂದ್ರೆ ಒಂದೊಂದೇ ಗ್ಯಾರಂಟಿ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದಿಲ್ಲ, ಹಂತವಾಗಿ ಅದನ್ನ ಅನುಷ್ಠಾನ ಮಾಡತಕ್ಕಂಥದ್ದು ವ್ಯವಸ್ಥೆ ಅದ್ರ ಮೇಲೆ ಹೇಳಿರ್ಬೇಕು ಅಂತೇಳಿ ನನ್ನ ಭಾವನೆ. 1ರಿಂದ 8ನೇ ಕ್ಲಾಸ್ವರೆಗೂ ಏನು ಮುಂಚೆ ಒಂದು ಮೊಟ್ಟೆ ಕೊಡ್ತಾ ಇದ್ರು, 9, 10ನೇ ಕ್ಲಾಸಿಗೆ ಕೊಡ್ತಾ ಇರಲಿಲ್ಲ. ನಾವು ಅದನ್ನ 1ರಿಂದ 10ನೇ ಕ್ಲಾಸ್ವರೆಗೂ ವಾರಕ್ಕೆ 2 ಸತಿ ಮೊಟ್ಟೆ ಚಿಕ್ಕೀಸ್ ಇಲ್ಲ ಅಂದ್ರೆ ಬಾಳೆಹಣ್ಣು ಕೊಡ್ತಕ್ಕಂಥದ್ದನ್ನ ನಮ್ಮ ಸ್ವಂತ ಸರ್ಕಾರದ ಸ್ವಂತ ಹಣದಿಂದ ಈ ಕಾರ್ಯಕ್ರಮನ ಮೊನ್ನೆ ಇಂಥ ಗ್ಯಾರಂಟಿಗಳಲ್ಲೂ ಕೂಡ ಯೋಜನೆ ಮಾಡಿ ಆಗಲೇ ಸ್ಟಾರ್ಟ್ ಆಯ್ತು. ಶೂ ಭಾಗ್ಯ, ಸಾಕ್ಸ್ ಭಾಗ್ಯ ಎಲ್ಲ ರೀಚ್ ಆಯ್ತು. ಯಾಕಂದ್ರೆ ಹೋದ ಸತಿ ಎಲ್ಲ ಇನ್ನೂ ಅವರಿಗೆ ಮಕ್ಕಳಿಗೆ ಹೋಗೇ ಇರಲಿಲ್ಲ. ಈಗೆಲ್ಲ ಮಕ್ಕಳಿಗೆ ಹೋಗ್ತಕ್ಕಂಥ ವ್ಯವಸ್ಥೆನ, ಅದಕ್ಕೆ ಹಣದ ವ್ಯವಸ್ಥೆ, SDMC ಅವರಿಗೆ ಹೋಗ್ತಕ್ಕಂಥ ವ್ಯವಸ್ಥೆನೂ ಕೂಡ ಈಗಾಗಲೇ ನಾವು ಮಾಡಿದ್ದೀವಿ. ಎಲ್ಲ ಕಾರ್ಯಕ್ರಮಗಳು ಕೂಡ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟರೆ ಅದು ಬಡವರಿಗೆ, ಅವಶ್ಯಕತೆ ಇರ್ತಕ್ಕಂಥ, ಕಷ್ಟದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಇರ್ಬೋದು, ರೈತರು ಇರ್ಬೋದು, ಯುವಕರು ಇರ್ಬೋದು, ಎಲ್ಲರಿಗೂ ಕೂಡ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾತ್ರ ಮಾಡ್ಕೊಂಡು